ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ತಲಪಾಡಿ ವ್ಲಾಗ್ಸ್. ವೀಕ್ಷಕರೇ, ನಾವು ಈಗಾಗಲೇ ತಲಕಾವೇರಿ ಹತ್ರ ಬಂದು ಮುಟ್ತಾ ಇದ್ದೇವೆ. ಗೇಟ್ ಪಾಸ್ ಆಗಿ ಸ್ವಲ್ಪ ಮುಂದೆ ಬಂದೆವು. ಇಲ್ಲಿ ಜನ ತುಂಬಾ ಕಾಣ್ತಿದ್ದಾರೆ. ವೆಹಿಕಲ್ಸ್ ಎಲ್ಲ ತುಂಬ ನಿಂತಿದೆ ಮತ್ತು ಮಂಜು ಕೂಡ ತುಂಬಾ ಉಂಟು. ನೋಡಿ, ಇಲ್ಲಿ ಗಾಡಿ ನಿಲ್ಲಿಸಲಿಕ್ಕೆ ಎಲ್ಲಿ ಜಾಗ ಸಿಗ್ತದೆ ಅಂತೇಳಿ ಗೊತ್ತಾಗೋದಿಲ್ಲ. ಅಲ್ಲಿಂದ ಇಲ್ಲಿ ತನಕ ಫುಲ್ ಕಾರೇ ಕಾಣ್ತಾ ಉಂಟು ಲೈನಿಗೆ. ಇಲ್ಲಿಂದ ಸಹ ಮುಂದೆ ಹೋಗಲಿಕ್ಕೆ ಉಂಟು. ಸ್ವಲ್ಪ ಮುಂದೆ ಒಂದು ಕಾರ್ ಬರ್ತಾ ಉಂಟು. ಅಲ್ಲಿ ಕಾಣ್ತಾ ಉಂಟು ದೂರದಲ್ಲಿ. ನಾವಿಲ್ಲಿ ಬಂದಾಯ್ತು. ಈಗ ಗಾಡಿ ನಿಲ್ಲಿಸಲಿಕ್ಕೆ ಸ್ಥಳ ಉಂಟಾ ಇಲ್ಲವೋ ಅಂತ ಗೊತ್ತಾಗೋದಿಲ್ಲ. ಲೈನಿಗೆ ಕಾರ್ ನಿಂತಿದೆ. ಯಾಕೆಂದರೆ ನಾವಿದು ಮೊದಲ ಬಾರಿ ಬರೋದು ಇಲ್ಲಿಗೆ. ಇಷ್ಟವರೆಗೆ ಬರಲಿಲ್ಲ. ಹಾಗೆ ಬಹುಶಃ ಇಲ್ಲಿ ಒಂದು ಕಡೆ ಕಾರ್ ತೆಗೆತಿದ್ದರೆ ಬಹುಶಃ ಇನ್ನು ಅಲ್ಲೇ ನಿಲ್ಲಿಸಿದ್ದು ಒಳ್ಳೆಯದು ಅಂತ ಕಾಣ್ತದೆ. ನಮಗೆ ಇಲ್ಲಿ ಹತ್ತಿರ ಜಾಗ ಸಿಕ್ಕಿತ್ತು. ನಾವಾಗಿಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ ಮುಂದೆ ನಡೀತಿದ್ದೇವೆ. ನೋಡಿ, ಫುಲ್ಲು ಕೋಲ್ಡ್ ಆಗ್ತಾ ಉಂಟು. ಗಾಳಿ ಸಹ ಹಾಗೆಯೇ ಉಂಟು, ಚಳಿ ಆದಾಗಿನೇ. ಎಲ್ಲ ಮೇಲೆಲ್ಲ ಮೋಡ ಸಹ ಕಾಣ್ತಾ ಉಂಟು. ಇಡೀ ಮಂಜು ಮುಸುಕಿದೆ. ನಮಗೆ ಒಂದು ಹೊಸ ಅನುಭವ. ನೋಡಿ, ದ್ವಾರ ಕಾಣ್ತಾ ಉಂಟು. ನೋಡಿ, ಎಷ್ಟೋ ಜನ ನಿಂತಿಲ್ಲೆಲ್ಲ ಫೋಟೋ ಸೆಲ್ಫಿ ಎಲ್ಲ ತೆಗೀತಿದ್ದಾರೆ. ಒಂದು ಚೂರು ಸೂರ್ಯನ ಬೆಳಕು ಕಾಣುವುದಿಲ್ಲ. ನೋಡಿ, ಎಲ್ಲ ಮಂಜು ಹೋಗ್ತಾ ಉಂಟು ಗಾಳಿಗೆ. ಮುಖದ ಮೇಲೆ ಹನಿ ನೀರು ಬಿದ್ದಾಗೆ ಆಗ್ತಾ ಉಂಟು. ವಿಡಿಯೋ ಮಾಡ್ತಿರುವಾಗ ಮೊಬೈಲದ್ದು ಲೆನ್ಸ್ ಒಂಥರ ಕಲರ್ ಚೇಂಜ್ ಆಗ್ತಾ ಉಂಟು. ಎಂತ ನೆಗಡುದು ಅಂತ ನೋಡಿ, ಅಲ್ಲಿ ಹಿಮ ಬರ್ತಾ ಉಂಟು. ನಾವು ಬಂದ ಒಂದು ಸಮಯ ಬಾರಿ ಒಂದು ಒಳ್ಳೆದಿತ್ತು ಮಾರೆ. ಈ ಥರ ಒಂದು ಸೀನರಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಅಂತಲೇ ನಾವು ಎಣಿಸಿರಲಿಲ್ಲ. ಅಲ್ಲನ ಬರುತ್ತೆ. ಅದು ಇದು ಪೊಲೀಸ್ ಸ್ಟೇಷನ್ ಅಲ್ಲ. ನಮಗೆ ಇಲ್ಲಿವರೆಗೆ ಬಾತ್ರೂಮ್ ಇಲ್ಲಿ ಉಂಟು ಅಂತ ಹುಡುಕುವುದು. ಅದು ನೋಡೋದು ಪೊಲೀಸ್ ಸ್ಟೇಷನ್. ಬಾತ್ರೂಮು ಇಲ್ಲೇ ಕೆಳಗಡೆ ಉಂಟು. ಯಾಕಂದರೆ ನಾವು ಅಷ್ಟು ದೂರದಿಂದ ಬಂದಿದ್ದಲ್ಲ. ಜನ ಎಲ್ಲ ಬರ್ತಾ ಇದ್ದಾರೆ. ಅಲ್ಲಿ ನಾನು ಹೇಳಿದಲ್ಲಿ ಕೆಳಗಡೆ ಬಾತ್ರೂಮ್ ಎಲ್ಲ ಬಂದರೆ ಈ ದ್ವಾರದ ರೈಟ್ ಸೈಡಲ್ಲಿ ಉಂಟು ಕೆಳಗಡೆ. ಇಲ್ಲಿ ಬಂದರೆ ಬಾತ್ರೂಮ್ ಹುಡುಕುವ ಕೆಲಸ ಅದಕ್ಕೆ ಇಲ್ಲಿ ಬಂದವರು ಯಾರಾದರೂ ಇದ್ದರೆ ರೈಟ್ ಸೈಡಲ್ಲಿ, ಇಲ್ಲಿ ಕೆಳಗಡೆ ದ್ವಾರದ ರೈಟ್ ಸೈಡಲ್ಲಿ. ರೈಟ್ ಸೈಡ್ ಅಂದರೆ ಈಚೆ ಬದಿಯಲ್ಲಿ ಗುಂಡಿ ಒಂಥರ ಸ್ವಲ್ಪ ಹಾಲದಲ್ಲಿ ಉಂಟಾಗಿ. ನೋಡಿ, ಹೇಗೆ ಬರ್ತಾ ಉಂಟು ಹೊಗೆ. ಇಡೀ ಹನಿ ನೀರು ಮೇಲೆ ಇದ್ದಾಗೆ. ಹೌದಾ, ಈಗ ಬಿಸಿಲು ಬಂತಲ್ಲ. ಹೌದು, ಒಂದು ಸರ್ತಿ ಬಿಸಿಲು, ಒಂದು ಸರ್ತಿ ಮೋಡ, ಒಂದು ಸರ್ತಿ ಹಿಮ ಬರ್ತಾ ಉಂಟು. ಟ್ರೈನಲ್ಲಿ ನಿಂತ ಸಾಕಿನ ಮೇಲೆ ಹೋಗೋದು ಒಳ್ಳೆಯದು. ಯಾಕಂದರೆ ನಾವು ಕೊಡೆಲ್ಲ ಯಾವುದು ಇಟ್ಕೊಂಡು ಬರಲಿಲ್ಲ. ಹೋಗೋ ಹೊರಡಿ. ಇವರಿಗೆ ಕಾರಲ್ಲಿಂದ ಬಂದು ವಾಮಿಟ್ ಎಲ್ಲ ಆಗಿದೆ. ಆದರೆ ಸಹ ಅಷ್ಟು ಖುಷಿಯಲ್ಲಿದ್ದಾರೆ. ನಾವೊಂದು ಸೆಲ್ಫಿ ತೆಗೆದು ಇನ್ನು ಮೇಲೆ ಹೋಗೋದು ಅಂತೇಳಿ, ಇನ್ನು ಮೇಲೆ ಹೋಗೋದು ಅಂತೇಳಿ. ಇವರಿಗೆ ಇಲ್ಲಿಂದ ಫೋಟೋ ತೆಗಿಬೇಕು ಅಂತ ಇಲ್ಲಿ ಭಾರಿ ಆಸೆ.
ಹಾಗೆ ಒಂದು ಇವ್ರದ್ದು ಫೋಟೋ ಎಲ್ಲ ತೆಗೆದೆವು. ಮತ್ತು ಸ್ಲೋ ಮೋಷನಲ್ಲಿ ಒಂದು ವೀಡಿಯೋ ಬೇಕು ಅಂತ ಹೇಳಿದರು. ಸ್ಲೋ ಮೋಷನಲ್ಲಿ ಒಂದು ವೀಡಿಯೋ ಕೂಡ ಆಯಿತು. ನಾವು ತುಂಬ ಹೊತ್ತು ಇಲ್ಲೇ ಕಳೆದೆವು ಮಾರ್ರೆ. ಇನ್ನು ಮೇಲೆ ಎಷ್ಟೊತ್ತಿಗೆ ಹೋಗೋದು ಅಂತ ಗೊತ್ತಾಗೋದಿಲ್ಲ. ನಾವು ಯಾಕಂದರೆ ಆ ದೇವಸ್ಥಾನ ಎಷ್ಟವರೆಗೆ ಹೋಗಲಿಲ್ಲ, ಇದು ಫಸ್ಟ್ ಹೋಗೋದು. ಮೇಲೆಲ್ಲ ಹೇಗೆ ಉಂಟು ಏನು ಎಂತ ಅಂತ ವಿಷಯ ಗೊತ್ತಿಲ್ಲ. ಈಗ ಇನ್ನು ಮೇಲೆ ಹೋದ ನಂತರ ಗೊತ್ತಾಗಬೇಕಷ್ಟೆ. ನೋಡಿ ದೂರದಲ್ಲೆಲ್ಲ ನೋಡಿ ಅಂತ ಯಾವ ಥರ ಕಾಣ್ತಾ ಉಂಟು ಅಂತೇಳಿ. ಇಡೀ ಒಂಥರ ಮೋಡದಾಗಿ ಇಡೀ ಮಂಜು. ನೋಡಿ ಮೇಲ್ಗಡೆ ದೇವಸ್ಥಾನ ಇರುವುದಲ್ಲ ಕಾಣುವುದಿಲ್ಲ. ಮೇಲೆ ಸ್ಟೆಪ್ ಹತ್ತಿಕೊಂಡು ಮೇಲೆ ಹೋಗಬೇಕು. ತುಂಬ ಜನ ಹೋಗ್ತಾ ಇದ್ದಾರೆ. ನೋಡಿ ಇದರಿಂದ ಸ್ವಲ್ಪ ಕೆಳಗಿದ್ದ ಜನ ಕಾಣುದು, ಮೇಲೆಯವರು ಯಾರು ಕಾಣುವುದಿಲ್ಲ. ಹೌದೌದು ಅದೇ. ನೋಡಿ ಮಂಜು ಬರುದು ನೋಡಿ. ವಿಶಾಲ ಜಾಗ ಉಂಟು, ಎಷ್ಟು ಬೇಕಾದ್ರೂ ಜಾಗ ಉಂಟು, ಇಲ್ಲಿ ಕೂತಲ್ಬೋದು ಅಷ್ಟು ಜಾಗ ಉಂಟು. ಈಗ ಜೋರು ಬಂತು ಮಂಜು. ಕ್ಯಾಮರಾದ ಲೆನ್ಸೇ ಆಟೋ ಫೋಕಸ್ ಆದಾಗೆ ಆಗ್ತಾ ಉಂಟು. ಗೇಟೆಲ್ಲ ಇಟ್ಟಿದ್ದಾರೆ ಆ ಕಡೆಯಿಂದ ಹೋಗ್ಲಿಕ್ಕೆ. ಬಹುಶಃ ಯಾರ ಒಂದು ಮದುಮಗಳು ಬಂದಾಗಿ ಕಾಣ್ತಾ ಉಂಟು. ಕೊಡಗಿನ ಮಡಿಕೇರಿ ಕೊಡಗು. ಅಲ್ಲಿ ದೂರದಲ್ಲಿ ದೇವರು ಕಾಣ್ತಾ ಉಂಟು. ನೀರಿನ ಮಧ್ಯೆ ಮೇಲ್ಗಡೆ. ಇದೆಲ್ಲ ಫಸ್ಟ್ ಬರುದು ಮಾರ್ರೆ. ನಾವು ಇಷ್ಟವರೆಗೆ ಇದೆಲ್ಲ ನೋಡಲಿಲ್ಲ. ಇಲ್ಲಿ ಪ್ರಸಾದಕ್ಕೆ ಟಿಕೆಟ್ ಮಾಡಲಿಕ್ಕೆ ದೇವಸ್ಥಾನ ಅಲ್ಲಿ ಮೇಲೆ ಕಾಣ್ತಾ ಉಂಟು ನೋಡಿ. ಇದು ತೀರ್ಥ ಬರುವುದು ಅಲ್ಲಿ ಕೆರೆಯಿಂದ ನೋಡಿ. ಇದೇ ಕೆರೆ. ಇಲ್ಲಿಂದ ಕಾವೇರಿ ಉತ್ಪತ್ತಿಯಾಗಿ ಅಲ್ಲಿಂದ ಹರಿದು ಹೋಗುದು. ನೋಡ ನಾವು ಇಷ್ಟೆಲ್ಲ ವಿಡಿಯೋ ಇನ್ನೂ ಕೂಡ ಉಂಟು. ನಾವು ಈಗ ಇಲ್ಲಿಗೆ ಎಂಡ್ ಮಾಡ್ತೇವೆ. ಇನ್ನೂ ಕೂಡ ನಾಳೆ ಮುಂದುವರಿತದೆ ನೋಡಿ. ನಮ್ಮ ಮನೆಯವರೆಲ್ಲ ಅಲ್ಲಿ ಬರ್ತಾ ಇದ್ದಾರೆ. ಇವನ್ ಕೆಳಗೆ ಓಡಿದ್ದು. ಕಾಲಿಗೆ ತಾಗಿ ಬೀಳ್ತಿದ್ರು ಮಾರ. ಈಗ